ಕಬಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುರಾ ಎಂಬಲ್ಲಿ ಸದ್ದಿಲ್ಲದೆ ಬಾರ್ ಅಂಡ್ ರೆಸ್ಟೋರೆಂಟ್ ತಲೆ ಎತ್ತಿ ನಿಲ್ಲಲಿದೆ ಎಂಬ ಮಾಹಿತಿ ದೊರೆತ ಬೆನ್ನಲ್ಲೇ ಇದೀಗ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ತೆರೆಯಲು ಬಿಡುವುದಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಪಣ ತೊಟ್ಟಿದ್ದಾರೆ. ಪುತ್ತೂರು ಮಂಗಳೂರು ರಸ್ತೆಯ ಪುತ್ತೂರಿನಿಂದ 2.5 ಕಿಲೋಮೀಟರ್ ದೂರದ ಮುರಾ ಪ್ರದೇಶದ ಜನರು ತೊಟ್ಟಿರುವ ಪಣ. ಮುರದಿಂದ ಕೆದಿಲ ಸಂಪರ್ಕ ರಸ್ತೆಯಲ್ಲಿ ಮುರದ ಬಳಿ ರೈಲ್ವೆ ಮೇಲ್ಸೇತುವೆಯಿಂದ ಸುಮಾರು 100 ಮೀಟರ್ ದೂರದಲ್ಲಿ ಜಿಲ್ಲಾ ಪಂಚಾಯತ್ ರಸ್ತೆ ಬದಿಯಲ್ಲಿ ಈ ಬಾರ್ ತೆರೆಯಲು ಸಣ್ಣ ಕಟ್ಟಡವೊಂದು ಈಗಾಗಲೇ ತಲೆ ಎತ್ತಿ ನಿಂತಿದೆ. ಬಹುತೇಕ ಮನೆಗಳೇ ಇರುವ ಈ ಪ್ರದೇಶದಲ್ಲಿ ವಿವಿಧ ಮತ ಧರ್ಮಗಳಿಗೆ ಸೇರಿದ ಜನರು ಇಲ್ಲಿ ನೆಮ್ಮದಿಯಿಂದ ಜೀವನ ನಡೆಸುತ್ತಾ ಬಂದಿದ್ದಾರೆ. ಬಹುತೇಕ ಮನೆಯ ಹೆಂಗಸರು ಮಕ್ಕಳು ಮನೆಯಲ್ಲಿ ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಲ್ಲದೆ ಪ್ರದೇಶದಲ್ಲಿ ಶಾಲಾ ಕಾಲೇಜು ಮಕ್ಕಳು ಅದರಲ್ಲೂ ಮುಖ್ಯವಾಗಿ ಪ್ರಬುದ್ಧರಾಗುತ್ತಿರುವ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುತ್ತಿದ್ದು, ಒಂದು ವೇಳೆ ಬಾರ್ ತೆರೆದಲ್ಲಿ ನಾಗರಿಕರ ಶಾಂತಿ ನೆಮ್ಮದಿಯ ಜೀವನಕ್ಕೆ ಭಂಗ ತರುವಂತಹ ಪ್ರಕರಣಗಳು ಜಾಸ್ತಿಯಾಗಿ ನಡೆಯುವ ಸಂಭವವಿದೆ ಎಂದು ಸ್ಥಳೀಯರ ಆರೋಪವಾಗಿದೆ. ಹೀಗಿರುವಾಗ CL9 ಸನ್ನದು ಹೊಂದಿರುವ ಬಾರನ್ನ ಈ ವಸತಿ ಪ್ರದೇಶಕ್ಕೆ ಸ್ಥಳಾಂತರಿಸುವ ಉದ್ದೇಶದಿಂದ ಈ ಬಾರನ್ನ ಫುಡ್ ಇಂಡಸ್ಟ್ರೀಸ್ ಎಂದು ಬಿಂಬಿಸಿ ನಿರ್ಮಾಣಗೊಂಡಿರುವ ಹೊಸ ಕಟ್ಟಡದಲ್ಲಿ ಸ್ಥಾಪಿಸಲು ಕಾಣದ ಕೈಗಳು ಹುನ್ನಾರ ನಡೆಸುತ್ತಿರುವ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ಲಭಿಸಿದೆ. ಯಾವುದೇ ಕಾರಣಕ್ಕೂ ಬಾರ್ ತೆರೆದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವ ಸಿದ್ಧತೆ ನಡೆಸಿರುವ ಕುರಿತು ತಿಳಿದು ಬಂದಿದೆ. ಅದು ಮೊನ್ನೆವರೆಗೆ ಲಾಕ್ಡೌನ್ನ ಹಿಂದೆ ಜನವರಿವರೆಗೆ ಸರ್ಕಾರಿ ಜಮೀನಾಗಿ ಖಾಲಿ ಬಿದ್ದುಕೊಂಡಿತ್ತು. ಅದು ಸಡನ್ ಆಗಿ ಸಮೀಪದ ಮನೆಯವರು ಅದನ್ನು ಸಮತಟ್ಟುಗೊಳಿಸಿ ಒಂದು ಕಟ್ಟಡ ಮಾಡುವಂತನ್ನು ನಾವು ಗಮನಿಸಿದೆವು. ಆಗ ಅದು ಯಾರೋ ಹೇಳಿದ್ರು ಬಾರ್ ಅಂಡ್ ರೆಸ್ಟೋರೆಂಟ್ ಆಗ್ತದೆ, ಅದು ಸುಳ್ಯದಲ್ಲಿ ಕಾರ್ಯಾಚರಿಸುವಂಥ ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲಿ ಬರ್ತದೆ ಅಂತ. ಆಗ ಇಲ್ಲಿನ ನಾಗರಿಕರು ಹೇಳಿದರು, ದಯವಿಟ್ಟು ನಮ್ಮ ಏರಿಯಾದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಒಂದು ಬಗ್ಗೆ ಬರಬಾರ್ದು ಅಂತೇಳಿ. ಹಾಗೆ ನಮ್ಮ ಸ್ಥಳೀಯರಾದ ಗಿರೀಶ್ ಅವರ ಸಂಚಾಲಕತ್ವದಲ್ಲಿ ನಾವೀಗ ಒಂದು ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಶಾಸಕರಿಗೆ ಹಾಗೆ ಜಿಲ್ಲಾ ಅಬಕಾರಿ ಆಯುಕ್ತರಿಗೆ ಒಂದು ದೂರನ್ನು ಕೊಟ್ಟು ಈ ಪ್ರದೇಶದಲ್ಲಿ ಯಾವುದೇ ಬಾರ್ ಅಂಡ್ ರೆಸ್ಟೋರೆಂಟನ್ನು ಸ್ಥಾಪನೆ ಮಾಡೋದು ಅಥವಾ ಬೇರೆ ಕಡೆ ಇರುವಂಥದ್ದನ್ನು ಸ್ಥಳಾಂತರ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಕಬಕ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶಂಕರಿ ಜಿ ಭಟ್ ಅವರು ಮಾತನಾಡಿ, ಶಾಂತಿ ನೆಮ್ಮದಿಯಿಂದಿದ್ದ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಬಾರದು ಎಂಬುದು ಸ್ಥಳೀಯ ನಿವಾಸಿಗಳ ಬೇಡಿಕೆಯಾಗಿದೆ. ಈ ಕುರಿತು ಕೆಲವು ದಿನಗಳ ಹಿಂದೆ ನಡೆದ ಕಬಕ ಗ್ರಾಮ ಪಂಚಾಯತ್ ಸಭೆಯಲ್ಲಿ ವಿಷಯ ಮಂಡಿಸಿ ನಿರ್ಣಯ ಕೈಗೊಳ್ಳಲಾಗಿದೆ. ನಮ್ಮ ಅವಧಿ ಪೂರ್ಣಗೊಂಡಿದ್ದ ಹಿನ್ನೆಲೆಯಲ್ಲಿ ಇದೀಗ ಕಾಣದ ಕೈಗಳು ಬಾರ್ ತೆರೆಯಲು ಹೊರಟಿದೆ. ಈ ಕುರಿತು ಶಾಸಕರನ್ನ ಭೇಟಿ ಮಾಡಿದ್ದು ಅನುಮತಿ ನೀಡುವುದಿಲ್ಲ ಎಂಬ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ಈ ಪರಿಸರದಲ್ಲಿ ಯಾವುದೇ ಕಾರಣಕ್ಕೂ ವೈನ್ ಶಾಪ್ ಆಗಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಲಿ ತೆರೆಯಬಾರದು ಎಂದು ಆ ನಿಟ್ಟಿನಲ್ಲಿ ನಾವು ಶಾಸಕರನ್ನು ಕೂಡ ಭೇಟಿಯಾಗಿದ್ದೇವೆ ಮತ್ತು ತಾಲೂಕ್ ಪಂಚಾಯತನ್ನು ಅಧ್ಯಕ್ಷರನ್ನು ಕೂಡ ಭೇಟಿಯಾಗಿದ್ದೇವೆ ಮತ್ತು ಇಒ ಕೂಡ ನಮ್ಮ ಮನವಿಯನ್ನು ತೆಗೆದುಕೊಂಡಿದ್ದಾರೆ. ಶಾಸಕರು ಕೂಡ ಹೇಳಿದ್ದಾರೆ, ಇದರ ಬಗ್ಗೆ ನಾವು ಸರಿಯಾದ ಗಮನ ಹರಿಸಿ ಸರಿಯಾದ ಬೇಕಾದಂತಹ ವ್ಯವಸ್ಥೆ ಮಾಡುತ್ತೇನೆ ಅಂತ ನಮ್ಮಲ್ಲಿ ಹೇಳಿದ್ದಾರೆ.